ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಅನುಕೂಲ ಆಪಿನ ರೀತಿಡ್ ಕಾರ್ಯಾಚರಣೆ ಮಲ್ತೊಂದುಪ್ಪುನ ಶಿವನಾಮ ಜಪ ಸಮಿತಿದ ಮುತಾಲಿಕೆಡ್ ಪರಿಸರದ ಸಂಘ ಸಂಸ್ಥೆಲದ ಸಹಕಾರಡ್ ಶ್ರೀ ಸೋಮನಾಥ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವದ ಸಂದರ್ಭಡ್ ಸಾರ್ವಜನಿಕ ಕೋಟಿ ಶಿವ ಪಂಚಾಕ್ಷರಿ ನಾಮ ಜಪ ಹೋಮನು ನಡಪಾವಡು ಪನ್ಪಿನ ಸಂಕಲ್ಪನು ಮಲ್ತದೇರು. ಇದಕ್ಕೆ ಬೋಡಾದ ಶ್ರೀ ಕ್ಷೇತ್ರದ ಆಡಳಿತ ವ್ಯವಸ್ಥೆದ ಒಪ್ಪಿಗೆ ಪೂಜ್ಯ ತಂತ್ರಿಲನ ಅರ್ಚಕ ಬಳಗದ ಒಪ್ಪಿಗೆ ಮಾರ್ಗದರ್ಶನಡ್ ಕಾರ್ಯಕ್ರಮದ ತಯಾರಿಲು ಆವೊಂದುಂಡು. ಇಂದೆತ್ತ ತಯಾರಿದ ಸುರುತ ಸಮಾಲೋಚನೆ ಸಭೆನು ಶ್ರೀ ಕ್ಷೇತ್ರದ ಸಭಾಂಗಣಡ್ ಐತಾರ ಬೈಗ ನಡಪಾಯಿರು. ಶಿವನಾಮ ಜಪ ಸಮಿತಿದ ಕಾರ್ಯದರ್ಶಿಲು ಪರಮೇಶ್ವರ್ ಕಾರ್ಯಕ್ರಮದ ಬಗೆಡು ತೆರಿಪಾವೊಂದು ಶ್ರೀ ಸೋಮನಾಥ ದೇವರಿಗೆ ಲಕ್ಷ ದಿವ್ಯಾರ್ಚನೆ, ಲಕ್ಷದೀಪ ಸಂಗ್ರಹ, ಸಮರ್ಪಣೆ, ರುದ್ರಹೋಮ ಸಹಿತ ಸಾರ್ವಜನಿಕ ಕೋಟಿ ಶಿವ ಪಂಚಾಕ್ಷರಿ ನಾಮ ಜಪ ಹೋಮ ನಡಪಾವನ ಬಗೆಟ್ ಸಭೆಗೆ ವಿವರ ಕುರಿಯರು. ಕಳೆದ 108ನೇ ವಾರ ಎಂಬುದು ಬಾರಿ ವಿಜೃಂಭಣೆ ಆಚರಣೆ ಮಾಡುತ್ತಿದ್ದ ಮಹಾಗಣಪತಿ ದೇವರಿಗೆ 108 ತೆಂಗಿನಕಾಯಿಯ ಗಣಪತಿ ಹೋಮ ಸುಮಾರು 445 ವಿದ್ಯಾರ್ಥಿಗಳು 3 ಬರ್ತದೆ 33 ಶಾಲೆಗಳ 445 ವಿದ್ಯಾರ್ಥಿಗಳು ಬಂದದ್ದು ಶಿವನ ಬಗ್ಗೆ ಪ್ರಬಂಧ, ಶಿವನ ಬಗ್ಗೆ ಭಾಷಣ ಸ್ಪರ್ಧೆ, ಶಿವನ ಬಗ್ಗೆ ರಂಗೋಲಿ ಸ್ಪರ್ಧೆ, ಶಿವನ ಚಿತ್ರ ಬಿಡಿಸುವಿಕೆ, ಶಿವನ ಭಕ್ತಿಗೀತೆ, ಶಿವನ ಬಗ್ಗೆ ಭಜನೆ, ನಿರಂತರವಾಗಿ 5 ದಿನದ ಕಾರ್ಯಕ್ರಮದ ಬಗ್ಗೆ ಮಾತ್ರ ವಿದ್ಯಾರ್ಥಿಗಳಿಗೆ ಪಕ್ಕ ಅಧ್ಯಾಪಕರೊಂದಾಗ ಭಾರಿ ಸಂತೋಷ ಆಗ್ತದೆ. ಅಂತಿನ ಪಕ್ಕ ಎಂಬುದು 6 ದಿನ ದೇವರಿಗೆ ಸುತ್ತ ಭಜನೆ ಕಾರ್ಯಕ್ರಮ ಅಂತದೆ, ಕುಲ್ಲದ ಭಜನೆ ಅಂತೆ, ನಿರಂತರ ಸೂರ್ಯೋದಯದ ಮಧ್ಯಾಹ್ನದ ಮಹಾಪೂಜೆ ಮಟ್ಟ 16 ಭಜನೆ ತಂಡರು ಸುತ್ತು ದೇವರಿಗೆ ಸುತ್ತ ಬರ್ತದೆ. ದೇವರನ್ನ ಭಜನೆ ಮಾಡ್ತಾರೆ, ಶಿವ ಭಜನೆ ಮಾಡ್ತಾರ ಮರ್ಪಣಜ್ಜನ ಕಾರ್ಯಕ್ರಮ ಇದ್ದವರಿಗೆ ನಮ್ಮ ಪರಿಸ್ಥಿತಿ ಪೂರ ಮಾತ್ರ ಸುಧಾರಣೆ ಆಗ್ತದೆ. ಒಂದು 2 ಬಂದಾಗ 108 ವಾರಗಳ ಸಮೀಪಿಸಲು ಬರ್ತದೆ. ಏಪ್ರಿಲ್ 8ನೇ ತಾರೀಕಿಗೆ 324 ವಾರ 7 ವರ್ಷ ಆ ಸಭೆ ನೆನಪು ಬರ್ತದೆ. ಎಂಬುದು ಈ ಕಾರ್ಯಕ್ರಮ ಅನ್ಪಡ ಮಾಡೋದು ಪ್ರಧಾನ ಅರ್ಚಕರನ್ನ ಕೈತಪ್ಪ ಅರ್ಚಕರಿಗೆ ಬಹಳ ಸಂತೋಷ ಅನ್ಕೊಂಡರೆ ತಿಂಗಳಿಂದ ಮನ್ಪುರ ಕಾರ್ಯಕ್ರಮ ಬಂದಾಗ ಹೊರತುಪಡಿಸಿದೆ 5 ಬಗ್ಗೆ ಕ್ಷೇತ್ರದ ತಂತ್ರನ ಕೈತಪ್ಪ ತಂತ್ರ ದಿಕ್ಕ ಬಾರಿ ಭಂಗ ಮಾತಮೈತದ ಬ್ರಹ್ಮಕಲಸದ ಜವಾಬ್ದಾರಿ ಇತ್ತಂಡು ಅಂಡಲ್ ಒಂಜಿನ ಕೋಟೆ ತಿಕ್ಕಿಯರು ಬಾರಿ ಖುಷಿಯಂಡರಿಗೆ ಕೇಂದ್ರ ಆರು ಬಂಡೇರು ಇಂದಿನ 10 ವರ್ಷದ ತುಂಬ ಈ ಕಾರ್ಯಕ್ರಮ ಮನ್ಪುಡು ಪನ್ಪಿನ ಸಂಕಲ್ಪ ಮಂತಿದ್ದೆ. ಎಂಗೆ ಏರ್ಲ ಸಹಕಾರ ಕೊಡ್ತೀರಿ ನಿಖಲು ಬೈದಿನ ಬಾರಿ ಎಂಗೆ ಸಂತೋಷ ಅಂಡಿ ಯಾನ್ನೆಕ್ ಪೂರ್ಣವಾಯಿನ ಒಂಜಿ ಯಾನ್ಲ ಸೋಮನಾಥ ದೇವರನ ಒಂಜಿ ಮಾಗಣದ ಭಕ್ತ ಪನ್ಪಿನ ಒಂಜಿ ದೃಷ್ಟಿಡ್ ಏನು ಮಾತ ರೀತಿಯದೆಲ್ಲ ಒಂಜಿ ಸಹಕಾರನ ಕೊರ್ಪೆ ಬಂಡೇರು. ಎಂಕುಲಾರ್ದ ಪ್ರಸ್ತಾಪ ಮಂತಿನಿ ಮಹಾರುದ್ರ ಹೋಮ ಅವು ಬಂಡೇರಾರು ಭಾರಿ ಕಷ್ಟ ಆಪುಂಡವು ದಿನಕ್ಕೂ 100 ಪುರೋಹಿತರು ಅವು ಒಂದು ಎನ್ಮದಿಂತ ಕಾರ್ಯಕ್ರಮ ಅನ್ನಂಗ ಮಲ್ಲ ಸಂಭಾವನೆ ಕೊರ ತಿಕ್ಕೊಂಡು ಸುಮಾರು 15ರಿಂದ 20 ಲಕ್ಷ ರೂಪಾಯಿಗೆ ಸಂಭಾವನೆ ಕೊರನ ತಿಕ್ಕೊಂಡು ಅಪ್ಪಂಡೆ ಎಂಕ್ಲೆಗ ಒಂಜಿ ಕ್ಷೇತ್ರದ ಮನ್ಪುಡು ಪನ್ಪಿನ ಆಸೆ ಓಲ್ಲ ಆತಿದ್ದೆವು ನಮ್ಮ ಕ್ಷೇತ್ರದ ಆವಡು ಐಕೆ ಸಮಯದ ಅವಕಾಶ ಭಾರಿ ಕಮ್ಮಿಂಡು ಬಂಡೇರು. ನಮ್ಮ ಸಾರ್ವಜನಿಕ ಕೋಟಿ ಶಿವ ಪಂಚಾಕ್ಷರಿ ನಾಮ ಜಪಯಜ್ಞ ಪನ್ಪಿನ ಕಾರ್ಯಕ್ರಮ ಮನ್ಪುಗ ಐಕೆ ಪುರೋಹಿತ ವರ್ಗ ಎಲ್ಲ ಕಮ್ಮಿ ಬೋಡಿದ್ದೀನಿ ಸ್ವತಃ ಯಾನೆ ದಿನದ ಕಾರ್ಯಕ್ರಮ ಯಾನೆ ದಿನಾಲ ಬರ್ತದೆ ಯಾನೆ ಮಂತ್ ಕೊರ್ಪೆ ಅಪಕಾಂಡ ನಮಗೊಂದು ಖರ್ಚು ವೆಚ್ಚ ಮಸ್ತ್ ಕಮ್ಮಿ ಆಪುಂಡು ಐಗಾಪಿನ ಮಾತ ವ್ಯವಸ್ಥೆನ ಯಾನ ಆಯ್ನಾದ ಕಮ್ಮಿಡು ಎಲ್ಲೇ ಮಟ್ಟಡು ಮಂತದು ನಮ್ಮಂಜಿ ದೇವರನಂಜಿ ಸಂತೋಷ ಮನ್ಪುಗ ಕೊರೋನಾ ಸಮಯಡಿಲ್ಲ ನಂಗೆ ದೇವರನ ಸೇವೆನಂಜಿ ಬ್ರಹ್ಮಕಲಸನಲ್ಲ ಒಂಜಿ ಅರ್ಥಪೂರ್ಣವಾದ ಮನ್ಪರ ಆಯ್ಜಿ ಇನ್ನೇನು ನಮ್ಮ ಮನ್ಪುಗ ಬಂದಾರ ಬಂಡೇರು ಐಕೊಂಜಿ ವ್ಯವಸ್ಥೆ ಎಲ್ಲ 6 ಬಂತೇರ ಆರಿನಿ ಬತ್ತದ 6 ಪನ್ನೋಡಿತ್ತಿನ ನಮಕ್ ಅರೆಗೆ ಕೆಲಸದ ಒತ್ತಡ ಬರ್ರಾಯ್ತು ಪ್ರತಿ ಒಂಜಿ ಭಕ್ತರ್ಲ ಬದ್ದದ ಭಾಗವಹಿಸೋರು ಪನ್ಪಿನ ಆಸೆ
ದಾಯಪಂಡ ಪುರೋಹಿತರು ಮಲ್ತಿನ ಓ ಇತ್ತನಲ್ಲ ಅವು ನೇರವಾಯಿನ ನಂಗೆ ಭಕ್ತರಗೈತ ಫಲ ದಿಕ್ಕುಜಿ ಐಕ್ ಆಜಿ ನಮ್ಮ ಮಲ್ಲ ದೇವರನ ಮಾಗನೆಗೆ ಆಜಿ ಗ್ರಾಮಂಡು ಆಜಿ ಗ್ರಾಮದಗಳು ಪ್ರತಿ ಒಂಜೊಂಜಿ ದಿನ ಭಾಗವಹಿಸಡು ಕಡ್ಡಾಯವಾದ ಪ್ರತಿ ಒಂಜಿ ದಿನ ಒಂಜೊಂಜಿ ಗ್ರಾಮದಕ್ಲಿಗೆ ಒಂಜೊಂಜಿ ದಿನ ನಿಗಂಟು ಮಂತು ಕೊರಪಿನಿ ಅಕಲು ಆ ದಿನ ಗ್ರಾಮದಕ್ಕಲು ಪೂರ ಬರೋಡು ಬತ್ತದು ಭಾಗವಹಿಸಿನಂಚಿನ ಒಂಜಿ ಕಾರ್ಯಕ್ರಮ ಮಲ್ತಿದ್ದೇರು ಬಕ್ಕ ಹೋಮಗುಂಡ ಎನ್ಮ ಹೋಮಗುಂಡ ಸುತ್ತ ಒಂಜೊಂಜಿ ಬ್ಯಾಚ್ ನುತ್ತೆನ್ಮ ಜನ ಮಂತದು ಒಂಜೊಂಜಿ ಕುಂಡದವಳು ಕುಲ್ಲವನು ಓಂ ನಮ ಶಿವಾಯ 108 ಪಂಡ್ರದು ಸುವಿದೇನು ಐಕ್ ಪಾಡುನು ನುತ್ತೆನ್ಮ ಕಟ್ಟ ಸುವಿದ ಒಂಜೊಂಜಿ ದಂಪತಿಲ್ನ ಕೈಟ್ ಕೊರ್ರಂಡು ಅಕಲವೇನು ಓಂ ನಮ ಶಿವ ಒಂಜೊಂಜಿ ಓಂ ನಮ ಶಿವ ಕಡೆ ಒಂಜೊಂಜಿ ಅರಿವಣ ಪಾಡ್ದು ಬಕ್ಕ ಒಟ್ಟು ಮಂತದು ಪುರೋಹಿತರವನ್ನ ಅಗ್ನಿಗೆ ಸಮರ್ಪಣೆ ಮಾಡ್ಪೇರು ಸುಮಾರು 2000 ಲೀಟರ್ ತುಪ್ಪ ಬೋಡು ಬಂತೇರು ಹೋಮಗ್ ಬಕ್ಕ ಒಂಜಿ ಮಲ್ಲ ಪೆಲತ ಕನಕಲ ಬೋಡು ಅವೆಲ್ಲ ನಮ್ಮ ರೆಡಿ ಮನ್ಪಡು ಬೊಕ್ಕ ಒಂಜೊಂಜಿ ಮಂತ್ರಗಳ ಒಂಜೊಂಜಿ ಸುವಿಧ ಅಪಗ ಸಾಧಾರಣ ಒಂಜರ ಕೋಟಿ ಸುವಿಧೆಲ ಬೋಡು ಅವಳ ನಮ್ಮ ತಯಾರು ಮಾಡ್ಬೋದು ಮಲ್ಲ ಕೆಲಸ ಉಂಡು ಆಯ್ತು ಮಾತೆಲ್ಲ ಒಂಜಿ ರೂಪುರೇಷೆ ಇಂಥ ಮನ್ಪುಡು ಮನ್ಪಿನ ಒಂಜಿ ವಿಸ್ತಾರವಾದ ಎಲ್ಲ ಒಂಜಿ ತಂತ್ರಲು ನಮಕ್ ಅರ್ನ ಒಂಜಿ ಮುಖಾಂತರನೇ ಆರು ನಮಕ್ ಮಾತ ಸರಿಯಾಗಿ ಪನ್ಪೇರು ಬೊಕ್ಕ ರುದ್ರ ಹೋಮ ಆಜಿ ದಿನದ ಕೋಟಿ ಶಿವ ಪಂಚಾಕ್ಷರಿ ನಾಮ ಜಪ ಯಜ್ಞ ಜಪಲ ಒಂದು ಪುಂಡು ಯಜ್ಞಲ ಒಂದು ಪುಂಡು ಪಂಡ ಸುವಿಧೆನು ಐಕ ಅಗ್ನಿಗೆ ಆಹುತಿ ಕೊರೊಂದು ಉಪ್ಪೇರು ಯಜ್ಞನೇ ಒಂಜಿ ದಿನ ಹೋಮ ರುದ್ರ ಹೋಮ ಆದಿತ್ಯವಾರ ಬಿಸುತ ಈ ಸಲ ಬಿಸು ಬರ್ಬನ್ ಮಾತೆರ್ಲ ನಮ್ಮ ಕ್ಷೇತ್ರಡೆ ಆಚರಿಸೋಡು ದೇವರನ್ನೇ ವನಸ್ ಮಾತೆರೆಗ್ಲ ಬಿಸುದ ವನಸ್ ಬೊಕ್ಕ ಐತ ಮಂಡದಾನಿ ಸೋಮವಾರ ಏಪ್ರಿಲ್ 15 ತಾರೀಕು ಲಕ್ಷ ಬಿಲ್ವಾರ್ಚನೆ ದೇವರಿಗೆ ಅವಳ ಒಂಜಿ ಮಲ್ಲ ಕಾರ್ಯಕ್ರಮ ಲಕ್ಷ ಬಿಲ್ವಾರ್ಚನೆ ಐಕೆ ಲಕ್ಷ ಬಿಲ್ವಪತ್ರೆ ಲಕ್ಷ ಪೊದರ್ಗ ಸಾಂಕೇತಿಕವಾದ ಅಂಡ ಆಯುರ್ದಲ್ಲಿ ಮಲ್ಲ ಸಂಖ್ಯೆ ಬಿಲ್ಲಬತ್ರೆ ಬೊಕ್ಕ ಪ್ರತಿನಿತ್ಯಲ ದೇವಸ್ಥಾನದ ಉಳೈ ಸದಾ ರುದ್ರ ಪಾರಾಯಣ ಸಾಧಾರಣ 12 ಅರ್ಚಕರು ಪ್ರತಿನಿತ್ಯ ಕಾಂಡ ಹಿಡ್ದು ಮಧ್ಯಾಹ್ನ ಮುಟ್ಟ ರುದ್ರ ಪಾರಾಯಣ ಒಂದಪ್ಪುಂಡು ಉಳೈ ಇದೈಡು ಹೋಮ ಶಿವಜಪ ಒಂದಪ್ಪುಡು ಉಳೈಡು ರುದ್ರ ಪಾರಾಯಣ ಒಂದಪ್ಪುಂಡು ಅಂಚೆ ಬಾರಿ ಒಂಜಿ ಪೊರ್ಲದ ವಿಶೇಷವಾದ ಕಾರ್ಯಕ್ರಮ ಇಂದು ಕರ್ನಾಟಕ ಸಾಧಾರಣ ದೇವಸ್ಥಾನ ಇಂಚಿನ ಕಾರ್ಯಕ್ರಮ ಆತಿಜಿ ಯಾನೇ ಫಸ್ಟ್ ಕೇಳಿ ನಿಂತಿನ ಒಂಜಿ ಮನ್ಪುನ ಕಾರ್ಯಕ್ರಮ ಅಂಚೆ ನಮ್ಮೊಂಜಿ ಸೋಮನಾಥ ದೇವಸ್ಥಾನ ಇಡೀ ಭಾರತ ಪ್ರಸಿದ್ಧ ಅವಡಿ ಒಂಜಿ ಕಾರ್ಯಕ್ರಮ ಪನ್ಪಿನ ಒಂಜಿ ಶಿವನಾಮ ಜಪ ಸಮಿತಿದಂಜಿ ಆಸೆ ಮಾತೆರ್ನ ಬಾಯಿಡ್ಲ ಒಂಜಿ ಸೋಮನಾಥ ದೇವಸ್ಥಾನ ಪನ್ಪಿನ ಒಂಜಿ ಉಂಡುಗೆ ಅವು ಕರ್ನಾಟಕಡ್ ಅವಳ ಗುಡ್ಲಾಡು ಅವಳ ಸೋಮೇಶ್ವರ ಉಂಡುಗೆ ಅವಳ ಇಂಚಿನ ಕಾರ್ಯಕ್ರಮ ಒಂದುಂಡುಗೆ ನಮ್ಮ ಮಾತ ಎಲ್ಲ ಬೋದು ಭಾಗವಹಿಸರು ಪನ್ಪಿನಂಚಿನ ಒಂಜಿ ಭಾವನೆನು ನಮ್ಮ ಇದು ಬೈದಿನ ಗಣ್ಯರ್ಲ ಬೊಕ್ಕ ನಮ್ಮ ವರ್ಮ ಮಾಗಣದಕ್ಕಲ್ಲ ಪ್ರಯತ್ನ ಬದ್ದು ಮನ್ಪೋಡು ನಿಕ್ಕ ಹಣ ಬಲಾರ್ದಲ್ಲ ಜಾಸ್ತಿ ಜನ ಬಲ ಬೋಡು ನಂಗೆ ಸಂಖ್ಯೆ ಅವಡು 108 ಲೆಕ್ಕನೆ ಒಂಜಿ ದಂಪತಿಲ್ ನನಗ 1,500 ದಿನಕ್ಕೆ ದಂಪತಿಲ್ ಬೋಡು 9 ದಿನಕ್ಕೆ 9,000 ಒಂಜಿ 10,000 ದಂಪತಿಲ್ ತಿಂದ 1 ಕೋಟಿ 8 ಲಕ್ಷ ಜಪಾಪು ಬೊಕ್ಕ ಏರಗ್ಲ ಯಾಪಲ ಬತ್ತೆ ಕುಲ್ಲಲಿ ಜಪ ತಟ್ ಆ ಸಮಯ ನಿಗದಿತ ಸಮಯ ಡಾಕ್ಟರ್ ಕಡ್ಡಾಯವಾದ ಕುಲ್ಲೋಡೆ ಬೊಕ್ಕ ಆಜಿ ದಿನ ಕುಲ್ಲು ಜಪ ಮನ್ ಬಂದು ಉಪ್ಪೊಲಿ ಅಂಚಿನ ವ್ಯವಸ್ಥೆ ಪೂರ ಮನ್ಪುರ ಬಂತೇರು ಅಂಚೆ ಮನ್ಪೆರ್ಲ ಉಂಡು ಬಾರಿ ಪೊರ್ಲದ ಕಾರ್ಯಕ್ರಮ ಮಾತೆರ್ಲ ನಮ್ಮ ಒಂಜಿ ಶಿವನಾಮ ಜಪ ಸಮಿತಿ ಸಾಂಕೇತಿಕ ಮಾತ್ರ ಇದಕ್ಕೆ ಒಂಜಿ ಸಮಿತಿ ಮಂತದು ಬೊಕ್ಕ ಪೂರ ಇಡೀ ಮಾತೆರೆಗಳ ಜವಾಬ್ದಾರಿ ಅವು ಕುದುರೆ ಉಂಡಕ್ಕೆ ಸಾರ್ವಜನಿಕ ಕೋಟಿ ಶಿವ ಪಂಚಾಕ್ಷರಿ ನಾಮ ಜಪ ಯಜ್ಞ ಅವು ಏರಲ್ಲ ಒರಿಯನ ಪುದರತ್ತು ವಾಯನ ಪುದರ ಯಾಯನ್ ಮುಂತೀನಿ ನಮ್ಮ ಇನ್ನು ಮಾತ ಸೇರ್ದು ಮಲ್ತಿನ ಮಾತ್ರ ಅಪ್ಪಿನ ಕಾರ್ಯಕ್ರಮ ಬ್ರಹ್ಮಕಲಶಾನ ಕಾಲಿ ಅರ್ಚಕ ವರ್ಗ ಪುರೋಹಿತ ವರ್ಗ ಅಕಲಾತಿಗೊಂದು ಮಂತೊಂದು ಉಪ್ಪೇರು ನಮ್ಮ ಜಾಬರೊಂದ ಉನೊಂದ ಗಾಡಿ ಪಾರ್ಕಿಂಗ್ ಮಂತೊಂದ ನಮಕ್ ತಲ ಐಟು ನೇರ ಸಂಬಂಧ ಇಜ್ಜಿ ಇನ್ನು ಅಂಚತ್ತು ಇನ್ನು ನಮನೆ ಮನ್ಪುಣಿ ಪುರೋಹಿತರಂಜಿ ಸಾಂಕೇತಿಕವಾದ ಮಾತ್ರ ಒಪ್ಪಿಣಿ ನಮನೆ ಮಂತದ್ದು ದೇವರನ್ನ ಕೈತಲ್ ಪೋಪಿನಂಚಿ ನಂಜಿ ಎಡ್ಡೆ ಅವಕಾಶ ಹೊರ ಶಿವಜಪದ ಒಂಜಿ ಟೇಸ್ಟ್ ದಿಕ್ಕನ್ನ ಒಂಜಿ ಡ್ರಗ್ಸ್ ಲೆಕ್ಕ ಬೊಕ್ಕೇರಿ ಆಪಲ ಕುಳೊಂದುಪ್ಪುನಾಗ ಓಂ ನಮ ಶಿವ ಪಣೊಂದೆಪ್ಪ ರೋಡೇನ ಪೋನಾಗ ಒಂಜಿ ಜರ್ನಿ ಡುಪ್ಪುನಾಗ ಅವಿರಾಗ ಆಟೋಮೆಟಿಕ್ ಬರ್ಪುಂಡೆವು ಬೊಕ್ಕೇರ ಈಗ ಸಮಯದಲ್ಲಿ ಶಿವಜಪಗೊಂಜಿ ಒಂಜಿ ಶುದ್ಧ ಅಶುದ್ಧ ಅವಳು ಪಣ್ಯರ ಬಲ್ಲಿ ಮೂಲ್ ಪಣ್ಯರ ಬಲ್ಲಿ ಸ್ಮಶಾನಡ್ಲ ಕುಲ್ಲುದು ಪನ್ಪಣಂಚಿನ ಒಂಜಿ ಮಂತ್ರ ಉಪ್ಪುನ ಪಂಡ ಅವು ಶಿವ ಪಂಚಾಕ್ಷರಿ ಮಂತ ಸ್ಮಶಾನಡ್ಲ ಉಪ್ಪುನಾರೆ ಸ್ಮಶಾನ ಭಸ್ಮಪ್ರಿ ಸ್ಮಶಾನ ವಾಸಿಯಾರು ಅಂಚಾದ ಅರ್ನ
ಒಂಜಿ ಓಂ ನಮ ಶಿವ ಜಪ ಮನ್ಪೆರೆ ನಮಕೊಂಜಿ ಮಡಿ ಮೈಲಿಗೆ ದಾಲೈತಿ. ಈ ಪ್ರಪಂಚಡು ಎಂಚ ಸಂಸಾರ ಮನ್ಪಡು ಅನ್ಪಿನೇನೊಂಜಿ ತೋಜಾದಿ ಕೊಡ್ತಿನಾರೆ ಇರಕೊಂಜಿ ಗ್ರೂಪ್ ಪಟ್ಟ ಇತ್ತಂಡ ಅವು ದೇವರನ್ನ ಮಾತ್ರ ಒಪ್ಪುನಿ ಗ್ರೂಪ್ ಪಟ್ಟ ಬೊಕ ವಾ ದೇವರನ್ನೆಲ್ಲ ಗ್ರೂಪ್ ಪಟ್ಟ ಇಜ್ಜಿ ಗಡ್ಡನಿ ಬಡದಿ ಜೋಕುಲು ಅಕಲಕಲ ವಾಹನ ಒಂಜಿ ಅಂಚ ಉಪ್ಪುನ ಫೋಟೋ ಪಂಡ ಅವು ನಮ್ಮ ದೇವರನ್ನ ಮಾತ್ರ. ದೇವರ ಅಪ್ಪೆ ಪಾರ್ವತಿ ಗಣಪತಿ ಸುಬ್ರಹ್ಮಣ್ಯ ಅಂಚನ ಒಂಜಿ ಸಂಸಾರ ಇತ್ತಿನ ಫೋಟೋ ಏರ್ಲೈನ್ ಇಜ್ಜಿ ಅಂಡ ವಾಹನದಲ್ಲಿ ಅಪ್ಪೆನ ಸಿಂಹ ದೇವರನ ನಂದಿ ರಟ್ಲ ಬತ್ತ ವೈರಿಲು ಒಟ್ಟಿಗೆ ಒಳ್ಳೆರವರು. ಗಣಪತಿನ ವಾಹನ ನವಿಲು ಎಂದು ಎಲಿ, ಸುಬ್ರಹ್ಮಣ್ಯ ದೇವರನ ವಾಹನ ನವಿಲು ರಟ್ಲ ಬದ್ದ ವೈರಿಲು ಒಟ್ಟಿಗೆ ಒಳ್ಳೆಯರು. ಸಂಸಾರ ಬಂಡ ದಾದ ಅಂದವನಾರು ತೋಜದು ಕೊಡ್ತೀನಿ ಎತೋ ನಂಗೆ ಸಂಸಾರದ ಭಿನ್ನಾಭಿಪ್ರಾಯ ಅಭಿಪ್ರಾಯ ಭೇದ ವೈಮನಸ್ಸು ಕೋಪ ದ್ವೇಷ ಎಂಚಿನ ಇತ್ತಿನ್ನಲ್ಲ ಸಂಸಾರ ಬಂಡ ಒಟ್ಟಿಗೆ ಪೊಡು ಬಂದ್ಬಿನೇನಾರು ನಂಗೆ ತೋಜಾದು ಕೊಡ್ತೀರಿ. ಆ ಒಂದು ಗ್ರೂಪ್ ಫೋಟೋ ಒಂಜಿ ಬಾರಿ ಮೊದಲು ಶೋಕದ ಒಂಜಿ ಫೋಟೋ ಉಂಟು ತೂಂಡ ನಂಗೆ ಅರ್ಥ ಆಗ್ಬಿಡು. ದಯಪಂಡ ಇಡೀ ಪ್ರಪಂಚನ ಸೃಷ್ಟಿ ಮಂತದ್ದು ಒಂಜಿ ಸಂಸಾರ ಎಂಚಪ್ಪಡು ಬಂಡದು ತೋಜಾದು ಕೊಡ್ತೀನಿ ದೇವರು ಮಾತ್ರ. ಈ ಪ್ರಪಂಚನೇ ಅರ್ಣ ಸೃಷ್ಟಿ ಯಾಪ ಪ್ರಪಂಚಕ್ಕೊಂಜಿ ಕಷ್ಟ ಬತ್ತಿನ ಅಪಗವು ದೇವರು ಮಾತ್ರ ಬರ್ತದೇವೆ ಸರಿ ಮಂತೀನಿ. ಸಮುದ್ರ ಮಾತನಾನಗ ಮಾತಾ ದೇವತೆಲು ಅಕ್ಲಕ್ಲಕ್ ಬೋಡಾಪಿನ ಎಡೆಟ ವಸ್ತುನ್ ಕೊಣತ್ತೇರು ದೇವರ ಅವತ್ತು ಓವು ಏರಗ್ಲ ಬರ್ಚ ಹಾಲ ಹಾಲ ಅವೇನಾರು ಬರ್ತೀನಿ. ಸಾಗರ ನಮಗೆ ಸಾಗರ ಚಕ್ರವರ್ತಿ ದೇವರನ್ನು ಒಲಿಸ್ತದೆ ಗಂಗೆನು ಭೂಮಿಗೆ ಜಪಡನಗ ವಾ ದೇವತನಕ್ಕೆಲ್ಲ ಒಪ್ಪುದಿಚ್ಚೇರು ದಯಪಂಡ ಗಂಗೆ ಬರ್ಪಿನ ಪ್ರವಾಹ ಹಂಚತ್ತನು ಅವು ಬಿ ನೀ ನೆಲಕ್ಕೆ ಬೂರಂಡು ಇಡೀ 6 ಸೃಷ್ಟಿ ಮಂತೀನಿ ಭೂಮಂಡಲ ನಾಶ ಹಾಪುಂಡು ಐಕವೇನಾರು ಜಟೆಟ್ ಬರ್ತದೆ ಅಪಕಲ್ಲ ಭೂಮಿನ ರಕ್ಷಣೆ ಮಂತೀನಿ ನಮ್ಮ ದೇವರು ಮಾತ್ರ ಬೇದೇರೆಗ್ಲ ಶಕ್ತಿಜಿ ದಯಪಂಡ ಪ್ರಪಂಚ ಹೂ ನಷ್ಟ ಅಂತಲ್ಲ ಅರೆಗೆ ನಷ್ಟ ಅರ್ಣ ಸೃಷ್ಟಿಯೇ ನಾಶ ಆಪಿನಿ ಹೊರ ಸೃಷ್ಟಿ ನಾಶನ ಇನ್ನು ಕುಡವನ್ ಬೇರೆ ಕೋಟ್ಯಾಂತರ ವರ್ಷ ಹೋಗ್ಪುಂಡು ಕಷ್ಟ ಕಾಲದ ಪೂರ ಸಮಯ ನಮಕ್ ದೇವರೇ ಇತ್ತೀನಿ ಅಂಚಿನ ದೇವರಿಗೆ ನಮ್ಮ ಅಂಚ ಪೂಜೆ ಮನ್ಪಡು ಇಂಚ ಪೂಜೆ ಮನ್ಪಡು ಅಂತಲ್ಲ ಇಜ್ಜಿ ಏರೆಗೆ ಹೂವಸ್ತು ಬರ್ಚ ಹೊರಗೆ ಬಿಲ್ಲ ಬತ್ತರೆ ಐಕೆ ಕಮ್ಮೆನಲ್ಲ ಇಜ್ಜಿ ದಾಲ ಒಂಜಿ ರುಚಿಲ ಇಜ್ಜಿ ఒక మాత దేవరకు పెద్ద పెద్ద అభిషేకపులు ప్రియ అండ్ సోమనాథ దేవరకు ఖాళీ ನೀರು ಇತ್ತನಲ್ಲ ನೀರ್ಲ ಒಂಜಿ ಪಿಲ್ಲ ಬತ್ತರೆ ಸುಲಭಡು ಅರೆ ನಂಜಿ ಒಲಿಸ ರೇಪಂಡು ಅಂಚನೆ ಮಾತ ದೇವರಿಗೆ ಇಡೀ ಸುತ್ತು ಬರಪುಣ ಇಷ್ಟ ಇದೆ ಲೆಕ್ಕೊಂಡು ದೇವಿಗೆ 4 ಅರ್ಧ ಶಿವದೇವರಿಗೆ ಅರ್ಧ ಖಾಲಿ ಅರ್ಧ ಸುತ್ತು ಬರ್ತೇನೆ ನಾನು ಆತೇಟೆ ಅರ್ಧ ತರ್ತಿ ಮಾತ ದೇವರಿಗೆ ಎದುರು ದೀಪ ದಿಗೋಡು ಅವು ಖುಷಿ ಆಂಡ ಶಿವದೇವರಿಗೆ ಐಟ್ ಇಷ್ಟ ಹಚ್ಚಿ ಮೊನ್ನೆ ಮಾತರೆಗಳ ಎದುರು ದೀಪ ದಿಗೋಡು ವಿರೋಧ ದೀಪರಿಗೆ ಅರೆಗೆ ಇಷ್ಟ ಮಾತರೆಗಳ ಇಲ್ಲಿ ಬರೋಂಡು ವರುಣಗೆ ವರುಣಲೋಕ ಇಂದ್ರಗೆ ಇಂದ್ರಲೋಕ ಪ್ರತಿ ಒಂಜಿ ದೇವತೆಗಳು ಪೂರ ಇಲ್ಲುಂಡು ಅಂಡ್ ನಮ್ಮ ದೇವರಿಗೆ ಇಲ್ಲಿಜ್ಜಿ ಮಾತರೆಗಳ ಇಲ್ಲಿತ್ತದು ಇಲ್ಲಿಜ್ಜನಾಗಿ ಇಲ್ಲಿಜ್ಜಿ ಅಪ್ಪ ಇಲ್ಲಿಜ್ಜನಾಯಿ ಆರ್ಲ ಇಲ್ಲಿಜ್ಜನಾರು ಅಪ್ಪ ಇಲ್ಲಿಜ್ಜನಾಗಿ ಯಾರೆಗ್ಲ ಬೇಜಾರ ಯಾರಜ್ಜಿ ಯಾವ ಇಲ್ಲಿಜ್ಜ ಅರ್ಧ ಮಣಿ ಯಾರಲ್ಲಜ್ಜಿ ಯಾರಿಗೆ ಇಲ್ಲಿಜ್ಜಿ ಅಂಚನ ವಾಂಜಿ ಬೊರ್ಚ ಅಂದಿನ ಓ ಏರೆಗೆ ಹೂ ಬೊರ್ಚ ಏರೆಗೆ ಹೂ ದುಃಖದ ವಿಷಯ ಉಂಡ ಅವನು ಮಾತಾಡ್ತಿ ಒಂದು ಈ ಜಗತ್ತ ದೇವರಾಧಾರಣವನ್ನು ಈತ ಸಮಯ ಮಂತೇವೆ ನಾವೊಂದು ಎದುರುಗಡೆ ಒಂದು ದೀಪ ಉಂಟು 1,00,000 ದೀಪ ಲಕ್ಷ ದೀಪೋತ್ಸವದ ದಿನ ಸಾಂಕೇತಿಕವಾಗಿ ನಾವು 4 ಹಣತೆಗಳನ್ನು ಹಚ್ಚಿ ಲಕ್ಷ ದೀಪೋತ್ಸವ ಅಂತ ನಾವು ಬಿಂಬಿಸ್ತೇವೆ. ನಿಜವಾಗಿಯೂ ದೇವರಿಗೆ ಲಕ್ಷ ನಮ್ಮ ಮನಸ್ಸಿನ 1,00,000 ಕೊಡಬೇಕು ಅದು ಬೇರೆ. ಲಕ್ಷ ದೀಪಕವನ್ನು ಉರಿಸಿ ಶ್ರೀ ಸೋಮನಾಥ ದೇವರ ಲಕ್ಷ ದೀಪೋತ್ಸವವನ್ನು ನಾವು ಮಾಡಬೇಕು ಅಂತ ಒಂದು ವಿಶೇಷ ಕಾರ್ಯಕ್ರಮ ಇಡೀ ಕರ್ನಾಟಕದಲ್ಲಿ ನಮ್ಮ ದೇವಾಲಯ ಆಗಬೇಕು ಅನ್ನೋ ಒಂದು ಆಸೆಯಿಂದ ಒಂದು ಲಕ್ಷ ದೀಪ ಸಂಗ್ರಹ ಕಾರ್ಯಕ್ರಮ ಸಮರ್ಪಣೆ ಮತ್ತು ಸಂರಕ್ಷಣೆ ಅನ್ನುವಂಥ 3 ಸಮಿತಿಗಳನ್ನು ಮಾಡಿ ಮತ್ತು ಪ್ರಜ್ವಲನ ಸಮಿತಿಗೂ ಮಾಡಬೇಕು. ದೊಡ್ಡ ಕಾರ್ಯಕ್ರಮ ಅದು. ಪ್ರತಿ ವರ್ಷ ಲಕ್ಷ ದೀಪನ ಒಂದು ಕೆಲವೇ ಮಂದಿ ಭಕ್ತರು ಬರ್ತಾರೆ ನಮ್ಮ ಲಕ್ಷ ದೀಪೋತ್ಸವಕ್ಕೆ. ಆ ರೀತಿ ಆಗಬಾರ್ದು. ಲಕ್ಷ ದೀಪಗಳನ್ನು ಸಂಗ್ರಹಿಸುವಾಗಲೇ ಅವರಿಗೊಂದು ನಾವೊಂದು ಕ್ಷೇತ್ರಕ್ಕೆ ಏನಾದರೂ ಕೊಟ್ಟಿದ್ದೇವೆ ಅನ್ನುವಂಥ ಒಂದು ಭಾವನೆ. ಮತ್ತು ಪ್ರತಿ ವರ್ಷ ಅದನ್ನು ಜೋಡಿಸುವುದು, ಲಕ್ಷ ದೀಪಕ್ಕೆ ಬತ್ತಿ ಹಾಕಿ ಎಣ್ಣೆ ಹಾಕಿಡು ದೊಡ್ಡ ಕೆಲಸ. ಅದಕ್ಕೊಂದು ದೊಡ್ಡ ತಂಡ ಮಾಡಿದರೆ ಆಗ ಭಕ್ತರ ತಂಡ ದೇವಸ್ಥಾನಕ್ಕೆ ಒಂದು ದೊಡ್ಡ ಆಸ್ತಿ ಆಗ್ತದೆ. ಮತ್ತು ಅದನ್ನು ಪ್ರಜ್ವಲಿಸಲಿಕ್ಕೆ ಇದು ಮಾತೆಯರನ್ನು ತುಂಬ ನಾವು ಜೋಡಣೆ ಮಾಡಿಟ್ಟರೆ ದೊಡ್ಡ ಸಂಖ್ಯೆ ಮಾತೆಯರು ದೇವರ ಭಕ್ತರಾಗಿರ್ತಾರೆ.
ಮತ್ತು ಅದನ್ನು ಒಂದು ಚಂದವಾಗಿ ತೆಗೆದಿಡಬೇಕು. ಒಂದು ಬ್ಲ್ಯಾಕ್ ರೂಮ್ ಬೇಕು ಅದಕ್ಕೆ, ಡಾರ್ಕ್ ರೂಮ್, ಯಾವುದೇ ಗಾಳಿ ಬೆಳಕು ಹೋಗದಾಗೆ. ಅಂದರೆ ನಮ್ಮದು ಸಮುದ್ರದ ಬದಿ ಆಗಿರೋದ್ರಿಂದ ಉಪ್ಪಿನಂಶ ಇರುವ ಗಾಳಿ ಬರೋದರಿಂದ ಅದು ಬೇಗನೆ ಎಂದು ನಮಗೆ ಒಂದು ಹಳದಿ ಬಣ್ಣಕ್ಕೆ ಹೋಗಿ ಬಿಳಿ ಬಣ್ಣಕ್ಕೆ ಬರ್ತದೆ ಅದು. ಅದಕ್ಕಾಗಿ ನಾವೊಂದು ಅದಕ್ಕೆ ಒಂದು ಡಾರ್ಕ್ ರೂಮ್ ಕೂಡ ಬೇಕು. ಅದಕ್ಕಾಗಿ ಒಂದು ಸಂರಕ್ಷಣೆ ಮಾಡುವಂಥ ಒಂದು ವ್ಯವಸ್ಥೆ ಕೂಡ ದೊಡ್ಡ ಕೆಲಸ ಅದು. ಅದಕ್ಕೆ ಸಹ ನಮಗೆ ಒಂದು ಸಮಿತಿ ಮಲ್ಲ ಮುಂದಿನ ಸಭೆಗಳಲ್ಲಿ ನಾವು ಮಾಡಬೇಕು. ಯಾಕೆ ಮಾಡೋದಂತ ಹೇಳಿದರೆ, ಲಕ್ಷ ದೀಪೋತ್ಸವದ ಈ ನೆವದಲ್ಲಿ ತುಂಬ ಭಕ್ತರು ಒಟ್ಟಾಗಿರ್ತಾರೆ, ದೊಡ್ಡ ಟೀಮ್ ಇರ್ತದೆ. ಒಂದು ಸುಮಾರು ಒಂದು ಬತ್ತಿ ಹಾಕ್ಲಿಕ್ಕೆ ಸುಮಾರು 1,000 ಜನ ಆದರೂ ಬೇಕು. ಅಷ್ಟು ದೊಡ್ಡ ತಂಡ ಬೇಕು, ಅಷ್ಟು ಲಕ್ಷ ದೀಪಕ್ಕೆ ಬತ್ತಿ ಹಾಕಿ ಉರಿಸ್ಲಿಕ್ಕೆ. ಅದೊಂದು ತಂಡ ಆದರೆ ಮತ್ತೆ ಅದನ್ನು ಪ್ರಜ್ವಲಿಸಲಿಕ್ಕೆ ಮಾತೆಯರು ದೊಡ್ಡ ತಂಡ, 1,000 ತಂಡ ಬೇಕು, ಅದಕ್ಕೆ ಸಹ ಜನ, ಅದೊಂದು ದೊಡ್ಡ ತಂಡವಾಯಿತು. ಮತ್ತೆ ಅದನ್ನು ತೆಗೆದಿಡ್ಲಿಕ್ಕೆ ಯುವಕ ವೃಂದದವರು ತುಂಬ ಜನ ಒಟ್ಟಾದರೆ ಎಲ್ಲರಿಗೊಂದು ಜವಾಬ್ದಾರಿ ಬರುವಾಗ ಅವರು ಕ್ಷೇತ್ರಕ್ಕೆ ಬಂದೇ ಬರ್ತಾರೆ. ದೊಡ್ಡ ಸಂಖ್ಯೆಯ ಭಕ್ತರಾದರು ದೊಡ್ಡ ಕಾರ್ಯಕ್ರಮ ಆಗ್ತದೆ. ನಮ್ಮ ಲಕ್ಷದೀಪ ಅಂತ ಹೇಳಿದ್ರೆ ಒಂದು ಕೆಲವು ಭಕ್ತರು ಬಂದು ಈಗ ಇಲ್ಲಿ ಒಂದು ಮಾಡ್ತಾ ಇರ್ತಾರೆ. ಬೇರೆ ಕಡೆ ಈಗ ಕದ್ರಿ ದೇವರ ಲಕ್ಷದೀಪ ಅಂತ ಹೇಳಿದ್ರೆ ಸುಮಾರು ಒಂದು 10-25 ಗ್ರಾಮದಲ್ಲಿ ಉತ್ಸವ, ಎಲ್ಲ ಮನೆಯಲ್ಲಿ ಊಟ, ಎಲ್ಲರೂ ಅದಕ್ಕೆ ಕರೆಯುದು, ಜಾತ್ರೆಗೆ ಕರೆಯುದು ಬಾರಿ ಕಡಿಮೆ. ನಮ್ಮ ದೇವರ ಈ ಲಕ್ಷದೀಪ ಕೂಡ ದೊಡ್ಡ ಉತ್ಸವ ಆಗ್ಬೇಕು, ಅದೊಂದು ಎಲ್ಲ ಭಕ್ತರು ಬರಬೇಕು ಅನ್ನೋ ಆಸೆ. ಅದರದ್ದು ಕೂಡ ಒಂದು ಕಾರ್ಯಕ್ರಮ ಕೂಡ ನಡೀಲಿಕ್ಕೆ ಉಂಟು. ಇದರ ಒಟ್ಟಿಗೆ ಎಲ್ಲಕ್ಕೂ ನಮ್ಮ ಭಕ್ತರ ಶಿವಗಣ ಸಹಕಾರ ಕೊಟ್ಟರೆ ದೊಡ್ಡ ವಿಷಯ ಇಲ್ಲ ಅದು. ಅದಕ್ಕೆ ದೊಡ್ಡ ಮೊತ್ತ ಇಲ್ಲ, 300 ರೂಪಾಯಿ ಅದಕ್ಕೆ ಒಂದು. ಅದು 225 ಗ್ರಾಮ್ ಉಂಟು, 300 ರೂಪಾಯಿ ಬೆಲೆ. ಕೆಜಿಗೆ 1100 ಕಂಪನಿ ಬೆಲೆ. ಅದು ನಾವು ಪಯ್ಯನೂರಿನಿಂದ ಕಂಪನಿಯಿಂದ ಮಾಡಿಸುದು, ಇಲ್ಲಿ ಯಾರ ಹತ್ರ ಸಹ ಅದು ಇಲ್ಲ. ನಾವು ಅದು ಡಿಸೈನ್ ಕೊಟ್ಟು, ಅಂದರೆ ಹೆಚ್ಚು ಎತ್ತರ ಆದರೆ ಜಾಗ ತುಂಬ ಹೋಗ್ತದೆ, ಕಡಿಮೆ ಎತ್ತರದಲ್ಲಿ 220 ಗ್ರಾಮ್ ಅದಕ್ಕೆ ಎಣ್ಣೆ ಹಿಡಿತದೆ. ನಮ್ಮ ಕ್ಷೇತ್ರದ ಎಣ್ಣೆಯು ಕೂಡ ದೇವರಿಗೆ ಉರಿಸಿ, ಅದು ಯಾವವರು ಕಷ್ಟದಲ್ಲಿ ಭಕ್ತರು ಕೊಟ್ಟಿದ್ದಾರ ಅದು ಬೆಳಕಿನ ರೂಪದಲ್ಲಿ ಉರಿದು ಅವರ ಕಷ್ಟ ಕೂಡ ಅದರಲ್ಲಿ ಪರಿಹಾರ ಆಗ್ತದೆ. ಸುಮಾರು ನಮಗೆ 20,000 ಲೀಟರ್ ಎಣ್ಣೆ ಬೇಕಾಗ್ತದೆ 1 ಲಕ್ಷ ದೀಪಕ್ಕೆ. ದೇವರ ಇದರಿಂದ ಅದು ಇರ್ತದೆ ನಮ್ಮ ಹತ್ರ. ನಮಗೊಂದು ಸೂರ್ಯಗ್ರಹಣ ಬಂದರೆ 6-7 ಸಾವಿರ ಲೀಟರ್ ಎಣ್ಣೆ ಬರ್ತದೆ ಕ್ಷೇತ್ರಕ್ಕೆ, ಒಂದೇ ದಿನ ಬರ್ತದೆ. ಎಣ್ಣೆಗೆ ಏನು ಕಷ್ಟ ಇಲ್ಲ, ಬೇರೆ ಕ್ಷೇತ್ರದ ಹಾಗೆ ಅಲ್ಲ. ಇದು ಒಂದು ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ ಎಲ್ಲ ವಿಷಯಕ್ಕೂ. ಇದನ್ನು ಕೂಡ ನಾವು ಎಲ್ಲರೂ ಸೇರಿ ಮಾಡುವ, ಒಬ್ಬರಿಂದ ಆಗುವ ಕಾರ್ಯಕ್ರಮ ಇದಲ್ಲ, ನಮ್ದೊಂದು ಸಂಕಲ್ಪ ಮಾತ್ರ. ಎಲ್ಲರೂ ಸೇರಿ ನಮ್ಮೊಟ್ಟಿಗೆ ಸೇರಿದ್ರೆ ಮಾತ್ರ ಇದಾಗೋದು. ಇದು ಶಿವನಾಮ ಜಪ ಸಮಿತಿ ಕಾರ್ಯಕ್ರಮ ಅಲ್ಲ, ನಮ್ಮೊಂದು ಆಲೋಚನೆ ಮಾತ್ರ. ಶ್ರೀ ಸೋಮನಾಥ ದೇವಸ್ಥಾನದ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಸೂರ್ಯನಾರಾಯಣ ಹೊಳ್ಳೇರು ಪಾತಿರಂದು ಶ್ರೀ ಕ್ಷೇತ್ರಡು ಶಿವನಾಮ ಜಪಹೋಮ ನಡಪುನವು ಎಡ್ಡೆ ಕಾರ್ಯಕ್ರಮ ಮಾತಿರಲ ಸಹಕಾರರು ಪೊರ್ಲುಡೆ ಆವಡು ಪಣದ ಆಶೀರ್ವಚನದ ಪಾತ್ರ ಪಂಡೇರು. ಸೋಮನಾಥ ಚಾವಡಿಯಲ್ಲಿ ನಾವೀಗ ಸಭೆ ಸೇರಿದ್ದೇವೆ. ಉದ್ದೇಶ ಎಲ್ಲರಿಗೂ ಈಗ ಮನದಟ್ಟಾಗಿದೆ. ಕೋಟಿ ಶಿವಭಕ್ತ ಶಿವಪಂಚಾಕ್ಷರಿ, ನಮ್ಮ ಶಿವಪಂಚಾಕ್ಷರಿ ನಾಮ ಜಪ ಸಮಿತಿ, ಇದರ ಮುಖಂಡರಾದ ನಮ್ಮ ಶ್ರೀಕರ್ರವರು ಹೇಳಿದಂತಹ ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ವಿವರವಾಗಿ ಹೇಳಿದ್ದೀರಲ್ಲ, ಅದನ್ನೆಲ್ಲ ಮಾಡುವಂತ ನಿಶ್ಚಯ ಮಾಡಿದೆ. ಅದಕ್ಕೆ ಎಲ್ಲರ ಪ್ರೋತ್ಸಾಹ ಅತಿ ಅಗತ್ಯ. ಎಲ್ಲ ರೀತಿಯಲ್ಲೂ ತನು ಮನ ಧನ ಎಲ್ಲ ರೀತಿಯಲ್ಲೂ ಪ್ರೋತ್ಸಾಹ ಅತಿ ಅಗತ್ಯ. ಎಲ್ಲ ಕೈ ಸೇರಿದರೆ, ಎಲ್ಲರೂ ಏಕಮನಸ್ಸಿನಿಂದ ಅದಕ್ಕೆ ಬೆಂಬಲವನ್ನು ಇದ್ದರೆ ಈ ಕಾರ್ಯಕ್ರಮ ಅಷ್ಟೊಂದೇನು ದೊಡ್ಡ ಸಂಗತಿಯಿಂದ ಆಗುವುದಿಲ್ಲ. ಎಲ್ಲರೂ ಮನಸ್ಸು ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯನ್ನಾಗಿ ಮಾಡಿ, ಇಷ್ಟೇ ಜನ ಅಲ್ಲ, ಇನ್ನೂ ಅನೇಕ ಜನ ಬಂದು ಅದನ್ನು ಯಶಸ್ವಿಯನ್ನಾಗಿ ಮಾಡಬೇಕಂತ ಪ್ರಥಮವಾಗಿ ನಾನು ಕೇಳಿಕೊಳ್ತೇನೆ. ಈ ಶಿವ ಪಂಚಾಕ್ಷರಿ ಜಪವನ್ನು ಅವರು ಇವತ್ತಿಂದಲ್ಲ, ಸುಮಾರು ಮೊದಲಿಂದಲೇ ಪ್ರಾರಂಭ ಮಾಡಿದ್ದಾರೆ. ಅದರ ಉದ್ದೇಶವಾಗಿ ಭಜನೆ ಇತ್ಯಾದಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದೊಂದು ದೇವರ ಸೇವೆ. ಈ ದೇವರ ಸೇವೆಯೊಟ್ಟಿಗೆ ಈ ನಮ್ಮ ನಿತ್ಯ ಸೋಮವಾರ ಬಲಿ, ದೇವರ ಬಲಿ ಆಗುವಾಗ ಅವರು ಅಲ್ಲಿ ಓಂ ನಮಃ ಶಿವಾಯ ಎಂಬ ಒಂದು ಪಂಚಾಕ್ಷರಿ ಮಂತ್ರ ಜಪವನ್ನು ಸ್ಮರಿಸ್ತಾ ಬಲಿಯೊಟ್ಟಿಗೆ ಬರ್ತಾರೆ. ಅದು ಬಹಳ ವಿಶೇಷ. ಅದರ ಅಂಗವಾಗಿ ಈಗ ಅದನ್ನು ಇನ್ನೂ ಮಹತ್ತರವಾಗಿ ಮಾಡಲಿಕ್ಕೆ ಹಾಗೂ ಇಲ್ಲಿ ಒಂದು ಸಾನ್ನಿಧ್ಯವನ್ನು ಹೆಚ್ಚಿಸಲಿಕ್ಕೆ, ದೇವರ ಸಾನ್ನಿಧ್ಯವನ್ನು ಹೆಚ್ಚಿಸಲಿಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿಚಾರವನ್ನೆಲ್ಲ ನಮ್ಮ ತಂತ್ರಿಯವರ ಹತ್ರ ಮಾಡಿದೆ. ತಂತ್ರಿಯವರ ಹತ್ರ ಎಲ್ಲ ವಿಚಾರವನ್ನು ವಿನಿಮಯ ಮಾಡಿದ್ದಾರೆ. ಅವರ ಒಪ್ಪಿಗೆ ಸಿಕ್ಕಿದೆ.
ಅವ್ರದ್ದು ಒಪ್ಪಿಗೆ ಸಿಕ್ಕಿದೆ. ಇನ್ಯಾವುದು ಇಲ್ಲ, ಇನ್ನು ನಾವೇ ಮುಂದುವರಿಯೋದು ಅಂತ ನಿರ್ಧಾರ ಮಾಡಿದೆ. ಆ ಉದ್ದೇಶವಾಗಿ ಇಲ್ಲಿ ನಾವು ಸಣ್ಣ ಸಭೆಯನ್ನು ಸೇರಿದ್ದೇವೆ. ಎಲ್ಲರೂ ಸಹಕಾರ ಕೊಡಬೇಕು ಮುಖ್ಯವಾಗಿ. ಅದೇ ಈ ಸಭೆಗೆ ಬರುವುದು ಒಂದು ವಿಶೇಷ ಅಲ್ಲ, ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನಾಗಿ ಮಾಡಿಕೊಟ್ಟು ಸ್ಥಳದ ಸಾನ್ನಿಧ್ಯವನ್ನು ಹೆಚ್ಚಿಸಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು. ಇದರಿಂದ ಎಲ್ಲರಿಗೂ ಸುಖ ಉಂಟು ಹಾಗೂ ಎಲ್ಲ ಭಕ್ತಾದಿಗಳಿಗೂ ಆಯುರ ಆರೋಗ್ಯ ಆನಂದ ಐಶ್ವರ್ಯವನ್ನು ಒದಗಿಸಿಕೊಟ್ಟು ಸ್ಥಳದ ಕೀರ್ತಿಯಿಂದ ಹೆಚ್ಚುತ್ತದೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಎಂಬುದಾಗಿ ಪುನಃ ನಾನು ಕೇಳಿಕೊಟ್ಟು ಈ ಕಾರ್ಯಕ್ರಮಕ್ಕೆ ಇದಕ್ಕೆ ಸಭೆಗೆ ನನ್ನನ್ನು ಆಹ್ವಾನಿಸಿ ಮಾಡಿದ್ದಕ್ಕೆ ನಾನು ಕೃತಜ್ಞನಾಗಿರುತ್ತೇನೆ. ಪರಿಸರದ ಪ್ರಮುಖರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ರಾಮದಾಸ್ ಸೋಮೇಶ್ವರ, ನಿವೃತ್ತ ಯೋಧರು ವಕೀಲರು ಲಯನ್ ಕೆಸಿ ನಾರಾಯಣನ್, ಶ್ರೀ ಕ್ಷೇತ್ರ ಉಳಿಯದ ರಮೇಶ್ ಉಳಿಯ, ಶ್ರೀಮತಿ ಶಶಿಕಲಾ ಕುತ್ತಾರ್ ಇಂಚಿತಿ ಪ್ರಮುಖರು ಸಭೆಟು ಪಾಲ್ಪಡೆದು ಸಲಹೆ ಸೂಚನೆ ಕೊರಿಯರು. ಶಿವನಾಮ ಜಪ ಸಮಿತಿಯ ವತಿಯಿಂದ ಕೋಟಿ ಶಿವ ಪಂಚಾಕ್ಷರಿ ನಾಮ ಜಪ ಯಜ್ಞ ಮಾಡುವುದು ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದು ನಮ್ಮ ಪರಮ ಪೂಜ್ಯರಾದಂತಹ ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರಿಯವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡುವುದು ಅಂತೇಳಿ ನಿರ್ಧಾರವನ್ನು ಮಾಡಿಯಾಗಿದೆ. ಈ ಸಂದರ್ಭದಲ್ಲಿ ಇವತ್ತು ಸಭೆಯನ್ನು ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ. ಎಲ್ಲ ವಿಚಾರಗಳನ್ನು ಬಹಳ ವಿಸ್ತಾರವಾಗಿ ನಮ್ಮ ಪರಮೇಶ್ವರನ್ನ ತಿಳಿಸಿದ್ದಾರೆ. ಪರಮೇಶ್ವರನ್ನ ಯಾವತ್ತೂ ಕೂಡ ಬಹಳ ಸರಳ ಸಜ್ಜನಿಕೆಯಿಂದ ದೇವರ ಒಂದು ಜಪ ಮಾಡಿಕೊಂಡೇ ಇರುವವರು. ಇವತ್ತು ಸಂಧ್ಯಾ ಭಜನೆ ಎಂಬ ಪರಿಕಲ್ಪನೆಯನ್ನು ಈ ಭಾಗದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಪಸರಿಸಿದ ಒಂದು ಕೀರ್ತಿ ಕೂಡ ಅವರಿಗೆ ಇದೆ. ನಮ್ಮ ಹರೇಕಲ ಸಂಪಿಗದಡಿ ಅರ್ಧನಾರೀಶ್ವರ ದೇವಸ್ಥಾನದಲ್ಲೂ ಕೂಡ ನಾವು ಆ ಒಂದು ಸಂಧ್ಯಾ ಭಜನೆಯನ್ನು ಮಾಡಿ ಅದರಿಂದ ಬಹಳಷ್ಟು ಊರಿನ ಬಂಧುಗಳಿಗೆ ದೇವರ ಒಂದು ನಾಮಸ್ಮರಣೆಯನ್ನು ಮಾಡತಕ್ಕಂಥ ಅವಕಾಶವೂ ಕೂಡ ಸಿಕ್ಕಿದೆ. ಇಲ್ಲೂ ಕೂಡ ಆ ಕಾರ್ಯಕ್ರಮ ನಾವು ಬ್ರಹ್ಮಕಲಶ ಸಂದರ್ಭದಲ್ಲಿ ಆಗಿದೆ. ಅವತ್ತು ಕೊರೋನಾದ ಸಂದರ್ಭದಲ್ಲೂ ಕೂಡ ಇಡೀ ಕ್ಷೇತ್ರದಲ್ಲೂ ಕೂಡ ಆಗದಂಥ ಕಾರ್ಯಕ್ರಮ ನಮ್ಮ ಸೋಮೇಶ್ವರದ ಸೋಮನಾಥ ಕ್ಷೇತ್ರದಲ್ಲಿ ಆದದ್ದು ಬಹಳ ವಿಶೇಷ. ಯಾಕೆ ಅಂತ ಹೇಳಿದ್ರೆ ಆವತ್ತು ರಾತ್ರಿ ರಥವನ್ನು ಎಳೆಯುತ್ತಿರುವಂಥ ಸಂದರ್ಭದಲ್ಲೂ ಕೂಡ ಸಾವಿರಾರು ಜನ ಬಂದು ಈ ಒಂದು ಕ್ಷೇತ್ರದ ದೇವರ ಕೃಪೆಗೆ ಪಾತ್ರವಾದದ್ದು. ಬೇರೆ ಬೇರೆ ರೀತಿಯಾದ ವಿಚಾರ ಸುದ್ದಿಗಳು ಆ ಕಡೆ ಈ ಕಡೆ ಕೇಳಿ ಬರೆದಿದ್ರು ಕೂಡ ಸೋಮೇಶ್ವರ ದೇವಸ್ಥಾನದಲ್ಲಿ ಯಾವುದೇ ತೊಂದರೆ ಆಗಲಿಲ್ಲ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಪೊಲೀಸ್ ಅಧಿಕಾರಿ ಬಂದು ಮಧ್ಯಾಹ್ನ ನಿಮ್ಮ ಇದ ಪೂಜಾ ಕಾರ್ಯ ನಿಲ್ಲಿಸಬೇಕು ಅಂತ ಹೇಳುವಾಗ ಎದುರು ಹೋಗಿ ನಿಂತು ನಾವೆಲ್ಲ ದೇವರ ದಯೆಯಿಂದ ಅದನ್ನೆಲ್ಲವೂ ಕೂಡ ನಿರ್ವಿಘ್ನವಾಗಿ ನಡೆಯುವ ರೀತಿಯಲ್ಲಿ ದೇವರು ನಮಗೆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಬಹಳ ಪ್ರಸಿದ್ಧವಾದಂತಹ ಈ ಒಂದು ಹಬ್ಬಕ್ಕನ ನಾಡಿನ ಈ ಒಂದು ಜಾಗಿನಲ್ಲಿರತಕ್ಕಂತಹ ಈ ಸೋಮೇಶ್ವರದ ಸೋಮನಾಥ ದೇವರ ಸನ್ನಿಧಿಯಲ್ಲಿ ಈ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಸಾರ್ವಜನಿಕ ಕೋಟಿ ಶಿವ ಪಂಚಾಕ್ಷರಿ ನಾಮ ಜಪ ಯಜ್ಞ ಮಾಡುವಂತಹ ಏನು ಈ ಒಂದು ಧಾರ್ಮಿಕ ಒಂದು ಕೈಂಕರ್ಯದ ಚಿಂತನೆಯನ್ನ ಮಾಡಿದ್ದಾರೆ. ಖಂಡಿತವಾಗಿಯೂ ದೇವರ ದಯದಿಂದ ಈ ಊರಿನ ಸಮಸ್ತ ಒಂದು ಜನರ ಸಹಕಾರದಿಂದ ಇದು ಖಂಡಿತವಾಗಿ ಯಶಸ್ವಿಯಾಗ್ತದೆ ಎಂಬ ನಂಬಿಕೆ, ದೃಢವಾದ ನಂಬಿಕೆ ನಮಗೆ ಇದೆ. ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ತನು ಮನ ಧನದ ಸಹಕಾರವನ್ನು ಕೊಡಬೇಕು ಅಂತ ಈಗಾಗಲೇ ನಮ್ಮ ಪ್ರಧಾನ ಅರ್ಚಕರು ತಿಳಿಸಿದ್ದಾರೆ. ಇದಕ್ಕೆ ಖಂಡಿತವಾಗಿಯೂ ಎಲ್ಲ ಕಡೆಯಿಂದ ಕೂಡ ಒಳ್ಳೆಯ ಪ್ರೋತ್ಸಾಹ ಬಂದೇ ಬರ್ತದೆ. ಆ ರೀತಿಯಾದ ಕಾರಣಿಕದ ಕ್ಷೇತ್ರ ನಮ್ಮ ಈ ಒಂದು ಸಾನ್ನಿಧ್ಯ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಒಂದು ಅಳಿದ ಸೇವೆ ರೀತಿಯಲ್ಲಿ ಕೆಲಸ ಮಾಡಿದರೆ ಸಾಕು. ಹಿಂದಿನಿಂದ ಸೋಮನಾಥ ಎಲ್ಲವನ್ನು ಕೂಡ ನಡೆಸಿಕೊಂಡು ಹೋಗುವಂತಹ ಬಹಳಷ್ಟು ಕೆಲಸ ಕಾರ್ಯಗಳು ಆದದ್ದು ನಾವು ಕಂಡಿದ್ದೇವೆ. ಆದ್ದರಿಂದ ನಾವೆಲ್ಲರೂ ಕೂಡ ಶ್ರೀದೇವರ ಆ ಒಂದು ಕೆಲಸ ಕಾರ್ಯಗಳಿಗೆ ನಾವು ನಮ್ಮನ್ನು ತೊಡಗಿಸಿಕೊಳ್ಳೋಣ. ಈ ಒಂದು ಕೋಟಿ ಶಿವ ಪಂಚಾಕ್ಷರಿ ನಾಮ ಜಪ ಯಜ್ಞ ಯಾಗ ಒಂದು ಎಲ್ಲೂ ಕೂಡ ಈ ರೀತಿಯಾದ ಒಂದು ದೈವಿಕ ಕಾರ್ಯ ಆಗಲಿಲ್ಲ ಎಂಬ ರೀತಿಯಲ್ಲಿ ಈ ಒಂದು ಕೆಲಸ ಕಾರ್ಯಗಳು ಆಗುವಲ್ಲಿ ಶ್ರೀದೇವರು ನಮಗೆ ಆಶೀರ್ವಾದವನ್ನು ಮಾಡಲಿ. ನಾವೆಲ್ಲರೂ ಕೂಡ ಮತ್ತೊಮ್ಮೆ ಸಭೆ ಸೇರಿ ಎಲ್ಲರನ್ನು ಕೂಡ ಸೇರಿಸಿ ಈಗಾಗಲೇ ಪರಮೇಶ್ವರನ ಹೇಳಿದ್ರು 21ಕ್ಕೆ ಮತ್ತೊಮ್ಮೆ ಸಭೆ ಸೇರಬೇಕು ಅಂತ. ಖಂಡಿತವಾಗಿಯೂ ಸಮಯಕ್ಕೆ ಸರಿಯಾಗಿ
ನಾವೆಲ್ಲರೂ ಕೂಡ ಬಂದು ಈ ಒಂದು ಸಭೆಯಲ್ಲಿ ಭಾಗವಹಿಸೋಣ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ತೊಡಗಿಸಿಕೊಳ್ಳೋಣ. ಒಂದು ಅಪರೂಪವಾದ ಒಂದು ಬಹಳಷ್ಟು ವಿವರಣೆಯನ್ನು ನೀಡಿದಾಗಲೇ ನಮಗೆ ಬಹಳ ಒಂದು ರೀತಿಯಾದ ದೈವಿಕ ಯಾವತ್ತೂ ಕೂಡ ದೇವರ ಸಾನ್ನಿಧ್ಯದಲ್ಲಿ ಈ ರೀತಿಯಾದ ಒಂದು ಧರ್ಮ ಚಿಂತನೆಯಲ್ಲಿ ಇರತಕ್ಕಂಥ ಒಂದು ದೈವಿ ಸಂಕಲ್ಪ ಇರತಕ್ಕಂಥ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗುವಂಥದ್ದು ಅಂತ ಹೇಳಿದ್ರೆ ಇದು ಇಡೀ ನಮ್ಮ ನಾಡಿಗೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಡತಕ್ಕಂತಹ ಒಂದು ದೇವರ ಆಶೀರ್ವಾದವನ್ನು ಕೊಡತಕ್ಕಂಥ ಕೆಲಸ ಅಂತಾದ್ರೂ ನಾನಾದರೂ ಭಾವಿಸ್ತೇನೆ. ನಾವೆಲ್ಲರೂ ಸೇರಿ ಒಟ್ಟಾಗಿ ಈ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಳ್ಳೋಣ ಅಂತ ಹೇಳುತ್ತಾ ಶ್ರೀ ದೇವರು ನಮ್ಗೆಲ್ರಿಗೂ ಕೂಡ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಮ್ಗೆಲ್ರಿಗೂ ಕೂಡ ದೇವರ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳುತ್ತಾ ನಮ್ಮನ್ನು ಕೂಡ ಕರೆದು ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸಿ. ಇವತ್ತು ನಾವು ಕಾರ್ಯಕ್ರಮದಲ್ಲಿ ಒಂದು ಸಮಿತಿಯನ್ನು ರಚಿಸಿ ಶಿವನಾಮ ಕೋಟಿ ಶಿವನಾಮ ಪಂಚಾಕ್ಷರಿ ನಾಮ ಜಪದ ಬಗ್ಗೆ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಸಬೇಕಾಗಿರುವ ಒಂದು ಸಂದರ್ಭ. ಅದರ ಬಗ್ಗೆ ಕೂಲಂಕುಷವಾಗಿ ಪರಮೇಶ್ವರನ ತಮಗೆಲ್ಲರಿಗೂ ತಿಳಿಸಿದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷರು ಕೂಡ ಅದರ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಹಾಗೂ ನಮ್ಮ ಪ್ರಧಾನ ಅರ್ಚಕರಾದ ನಾರಾಯಣ ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದು ಏನು ಅಂತ ಹೇಳಿದರೆ, ನಮ್ಮನ್ನೆಲ್ಲ ರಕ್ಷಿಸುವ ಆ ದೇವರ ಬಗ್ಗೆ ನಮಗೂ ಸ್ವಲ್ಪ ಕಾಳಜಿ ಇರಬೇಕು. ಪಂಚಾಕ್ಷರಿ ನಾಮ ಜಪದಲ್ಲಿ ಎಷ್ಟು ಶಕ್ತಿ ಇದೆ ಅಂತಿರೋದು ನಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಇಲ್ಲಿ ಮಾತ್ರವಲ್ಲ, ಇದೇ ರೀತಿಯಲ್ಲಿ ಬಹಳಷ್ಟು ದೇವಸ್ಥಾನಗಳಲ್ಲಿ ಇವತ್ತು ಪಂಚಾಕ್ಷರಿ ಶಿವ ಪಂಚಾಕ್ಷರಿ ನಾಮ ಜಪ ನಡೀತಾ ಉಂಟು. ಹಾಗೆ ನನಗೂ ಕೂಡ ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಸಂದರ್ಭ ಬಂದಿತ್ತು. ಹಾಗಾಗಿ ಈ ಒಂದು ಕಾರ್ಯಕ್ರಮ ನಾವು ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿದರೆ ಎಲ್ಲ ನಮ್ಮ ಭಕ್ತ ಜನರ ಆಶೀರ್ವಾದ ಬೇಕು. ಇದ್ದರೆ ಮಾತ್ರ ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋಕ್ಕಾಗುತ್ತೆ. ಹಾಗಾಗಿ ನಾನು ಹೇಳೋದು ಇಷ್ಟೇ, ಎಲ್ಲರೂ ನಮ್ಮ ಇವತ್ತೊಂದು 20 ಜನ ಇಲ್ಲಿ ಬಂದಿರ್ಬೋದು. ಈ 20 ಜನ ಅಂತ ಹೇಳಿದರೆ 20,000 ಜನ ನಾವು ತಿಳ್ಕೋಬೇಕು. ನಾವು ಎಲ್ಲರಿಗೂ ಇದನ್ನು ಹೇಳಿ ಅರ್ಥ ಮಾಡಿಸಿಕೊಟ್ಟು ಯಾವ ರೀತಿಯಲ್ಲಿ ನಾವು ಮುಂದುವರಿಸಬೇಕು ಅಂತಿರುವ ಒಂದು ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಲಿ. ಹಾಗೆ ಎಲ್ಲರಿಗೂ ಆ ದೇವರು ಸೋಮನಾಥ ದೇವರು ಆಶೀರ್ವಾದ ಮಾಡಲಿ ಅಂತ ಆಶಿಸುತ್ತಾ, ಮತ್ತು ಇಲ್ಲಿ ನಡೆದಿರುವ ಎಲ್ಲರಿಗೂ ಆ ದೇವರು ಆರೋಗ್ಯ ಸೌಖ್ಯ ಸಂಪತ್ತೆಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಸಮಿತಾಗಲೇ 1 ಲಕ್ಷ ಪುಷ್ಪಾರ್ಚನೆ ಮನ್ಪಡ ಕಾರ್ಯಕ್ರಮ ಮಂತದೇರಿ ಅವು ಪೊರ್ಲೋಡು ಸೋಮನಾಥ್ ದೇವರ ನಡಪಾದ ಕೊರೋಡು ಒಂದು 5 ಎಂಕಲ್ನ ಮಾತೆಲ್ಲ ಒಟ್ಟಿಗೆ ಎತ್ತದು ಎಲ್ಲಂಜಿ ಏಪ್ರಿಲ್ 8 ತಾರೀಕು ಹಿಡ್ದು 15 ತಾರೀಕು ಆಪಣ ಈ ಪೊರ್ಲದ ಕೆಲಸವನ್ನು ಸೋಮನಾಥ್ ದೇವರ ಮಾತಾ ಗ್ರಾಮದ ದೇವರೆಲ್ಲ ಪೊರ್ಲು ನಡಪಾದ ಕೊರೋಡು ಎನ್ನ ಪ್ರಾರ್ಥನೆ. ಭಜನೆ ಬಂಡ ಆ ದೀಪ ಬೆಳಗಿಸಿದ ನಾವು ನಮ್ಮ ಸರ್ವ ದೇವಸ್ಥಾನದ ಸೋಮನಾಥ ಸಮಿತಿಗ್ಲ ಅಂಚಿನ ಊರ ಸಮಸ್ತ ಬಾಂಧವರಿಗ್ಲ ಗೊತ್ತುಂಡು. ಎಂಚ ಬೆಳಗದನ ಪಂಡ ಅವು ಎಂಗ್ಲಿಗೆ ಕಣಸು ಮನಸ್ಸಿಟ್ಟ ಎಂದದಿಜ ಈತ ಪೊರ್ಲ ಆಪುಣ ಪಂಪುನ 108 ದಿನಟು ಒಲ್ಪಲ್ಪದ ವಾವಾ ಊರ್ದಕ್ಲು ಬ್ಯಾಂಗ್ಳೂರ್ದಕ್ಲು ಮೈಸೂರ್ದಕ್ಲು ಅಂಚಿ ಒಲ್ಪಲ್ಪದಕ್ಲು ಬರ್ತದೆ ಎಂಗ್ಲು ದೀಪ ಬೆಳಗಿಸೋ ಪಂಡದು ಈ ಒಂಜಿ ಸೋಮನಾಥ ದೇವರನ್ನ ಆ ಸಾನ್ನಿಧ್ಯೋಡು ಬದ್ದದು ದೀಪ ಬೆಳಗಿಸಿದ್ದೇವೆ. ಎಂಕ್ಲಿ ಮಸ್ತ್ ಸಂತೋಷ ಒಂದನ್ನು ಎಂಕ್ಲಿಗ ಆ ಒಂಜಿ 108 ದಿನ ಎಂಚ ದಿನ ಪೋತುಂಡೇ ಪನ್ನೀರ ಸಾಧ್ಯಜ್ಜಿ ಆತ ಎಂಕ್ಲಿಗ ಆ ದೇವರ ಎಂಕ್ಲಿಗೆ ಶಕ್ತಿ ಕೊಡ್ತೀರು. ಅಂಚೆನೆ ಅಂದು ಬಹುದಿನದ ಅರ್ನ ಆಶೆ ಆಕಾಂಕ್ಷೆ ನಮ್ಮ ಪರಮೇಶ್ವರ್ ಸರ್ಗ್ ಎಂಕ್ಲಿ ಎಲ್ಲ ಮಸ್ತ್ ಆಶೆ ಹೊಂದಿದ್ದಾನೆ. ಆರು ಬಾರಿ ಒಂಜಿ ಶಿವನದಕ್ಕೂ ಏತ್ ಶ್ರಮ ಪಡ್ತೇರು ಬಂದು ಅವು ಎಂಕ್ಲ ಕನ್ನಡ ಎಂಕ್ಲ ತೂತ ಆರೇ ಹಿಂದಕ್ಕೆ ಶ್ರಮ ಪಡ್ತೀನ ಪಕ್ಕ ಸತೀಶ್ ದೀಪಂ ಆರ್ಲ ಅಂಚೆನೆ ನಮ್ಮ ಸೋಮನಾಥ ಸಮಿತಿ ದಕ್ಕಲು ಮಸ್ತ್ ಎಂಕ್ಲೆಗ್ ಸಹಕಾರ ಕೊಡ್ತೇರು. ಎಂಕ್ಲ ಒಟ್ಟಿಗೆನೆ ಹಾಕಲಿತ್ತೇರು ಕಾಂಡೆ ಬಯ್ಯಡ್ ರಾತ್ರಿ ಬಂದು ಆ ದೀಪ ಬೆಳಗಿಸಿನ ನಮ್ಮ ರವೀಂದ್ರ ಸರ್ ಆರು ಎಂಕ್ಲೆಗ್ ಮಸ್ತ್ ಎಂಕ್ಲೆಗ್ ಮಾಡ್ತದೇರು ಉತ್ತೇಜನ ಕೊಡ್ತೇರು. ಅಂಚದ ಪುನಗ ಈ ಒಂಜಿ ಶಿವ ಸಂಧ್ಯಾ ಯಜ್ಞ ಈ ಜಪನು ನನಾತ್ ಬೆಳಗದು ಅಂಚೆನೆ 108 ದಿನ ತತ್ 108
ಏತೋ ಸಾವಿರ ಗಟ್ಟಲೆ ಜನ ಬತ್ತದು ಆ ದೀಪ ಬೆಳಗಿಸಿದು ಈ ಸೋಮನಾಥ ದೇವಸ್ಥಾನ ಬೆಳಗಿಸೋಡು ಬಂದು ಕೇನೋದಿಲ್ಲ ಅಂಚೆನೆ ಈ ಒಂಜಿ ದೀಪ ಬೆಳಗಿಸರೆ ಯಾನ್ಲ ಸಂಘ ಸಂಸ್ಥೆಗೆ ಹೋದು ಎಂಕೆಲ್ಲ ಅದು ಮಾತೇರ್ನಕ್ಲಿಗೆ ಪೂರೇರೆಗ್ಲ ಎನ್ನ ಮಸ್ತ್ ಕೆಲವು ಸಂಘ ಸಂಸ್ಥೆಗಳು ಅಕ್ಲಿಡ ಪೂರೇರ್ಲ ಯಾನ್ ಹೋದು ಅಕ್ಲಿಗೆ ಯಾನ್ ಈ ಮನವರಿಕೆ ಮಂತೊಂದಿಲ್ಲ. ಶಿವನಾಮ ಜಪ ಸಮಿತಿದ ಅಧ್ಯಕ್ಷರು ಸುಧಾಕರ್ ಭಂಡಾರಿ ಗುರ್ಕಾರ್ಮಿನ ವಹಿಸುತ್ತಿದ್ದರು. ಪೊಸಕುರ ನಿರ್ದೇಶಕರು ವಿದ್ಯಾಧರ್ ಶೆಟ್ಟಿ ಸಭೆ ನಿಂತ್ಕೊಂಡರು. ಪರಮೇಶ್ವರ್ ಸಭೆ ಸುಧಾರಿಕೆ ಮಾತದ ಸೊಲ್ಮೆ ಸಂದಾಯರು.